ನಮಸ್ತೆ ವೀಕ್ಷಕರೇ, ಲೋಕತಂತ್ರ ಮತಗಳ ಬೇಟೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಲೋಕಸಭಾ ಚುನಾವಣೆಗಳು ರಂಗೇರ್ತಿದೆ. ಎಲ್ಲ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ, ಮಾಡಿಯೂ ಕೂಡ ಆಗಿದೆ. ಇನ್ನು ಏನಿದ್ದರೂ ಎಲ್ಲರೂ ಮತ ಬೇಟೆಗಾಗಿಯೇ ಒಂದು ಕಾತುರದಿಂದ ಇದ್ದಾರೆ. ಎಲ್ಲರೂ ಮತಾಂಗಣದಲ್ಲಿ ಇಳಿದಿದ್ದಾರೆ. ಎಲ್ಲರೂ ಮನೆ ಮನೆಗೆ ತೆರಳಿಸ್ಕೂರ ಮತಯಾಚನೆ ಮಾಡ್ತಿದ್ದೇವೆ. ಅದರಲ್ಲಿ ಸ್ಪಂದನ ವಾಹಿನಿ ಈ ಮುಖಾಂತರ ನಾವು ಜನಗಳ ಮನದಾಳದ ಮಾತನ್ನು, ಯಾವ ಅಭ್ಯರ್ಥಿಗಳ ಪರವಾಗಿ ಜನದ ಮನಸ್ಸಿನಲ್ಲಿ ಇದೆ, ಯಾರ ಪರ ಜನ ಈ ಸಲ ಮತ ಹಾಕ್ತಿದ್ದಾರೆ ಅಂತ ಹೇಳಿ ಸ್ಪಂದನ ವಾಹಿನಿ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದೆ. ನಾವು ಇಂದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಕುಂದಾಪುರ ಭಾಗದಲ್ಲಿದ್ದೇವೆ. ಇಂದು ನಾವು ಕುಂದಾಪುರದ ಜನರ ಮನದಾಳದ ಮಾತನ್ನು, ಅಂದರೆ ಕುಂದಾಪುರ ಜನರ ಮನಸ್ಸಲ್ಲಿ ಯಾರ ಪರ ನಿಲುವು ಇದೆ ಅಂತ ಕೇಳಿಕೊಂಡು ಬರೋಣ. ನಾವು ಇಂದು ಕುಂದಾಪುರದ ಹೃದಯ ಭಾಗದಲ್ಲಿದ್ದೇವೆ. ಕುಂದಾಪುರ ಜನರ ಜನಾಭಿಪ್ರಾಯವನ್ನು ಕೇಳಿಕೊಂಡು ಬರೋಣ. ನಮ್ಮದು ಮೋದಿ ಸರ್ಕಾರ, ಬಿಜೆಪಿ. ಕೇಂದ್ರದಲ್ಲಿ ಯಾವ ಸರ್ಕಾರ ಬಂದ ಉತ್ತಮ? ನಮ್ಮಲ್ಲಿ ಮೋದಿ ಸರ್ಕಾರ ಕೇಂದ್ರದಲ್ಲಿ. ಯಾಕೆ? ಮೋದಿ ಒಳ್ಳೆ ಸರ್ಕಾರ ನಡೆಸ್ತಿದ್ರಲ್ಲ, ಹಾಗೆ ಮೋದಿ ಸರ್ಕಾರ ಬರುತ್ತೆ. ಹಾಗೆ ನಿಮ್ಮ ಬೆಂಬಲ ಮೋದಿ? ಮೋದಿ ಬೆಂಬಲ ನಮ್ಮದು ಎಲ್ಲ ಮೋದಿ. ಯಾವುದೇ ಕ್ಯಾಂಡಿಡೇಟ್ ಇರಲಿ, ಕ್ಯಾಂಡಿಡೇಟ್ ಬೇನಲ್ಲ, ನಮಗೆ ಮೇಯ್ನ್ ಮೋದಿ. ನಮ್ಮ ದೇಶ ಉದ್ಧಾರ ಆಗಬೇಕಷ್ಟೇ. ಯಾವುದೇ ಪಕ್ಷ ಬಗ್ಗೆ ನಾವು ಮಾತಾಡೋದಿಲ್ಲ. ಮೋದಿ ಮೇಯ್ನ್, ಮೋದಿನೇ ಬೆಂಬಲಿಸ್ತೇವೆ. BJP ಸರ್ಕಾರ ಬಂದರೆ ಭಾರಿ ಒಳ್ಳೆಯದಂತ ನಮ್ಮ ಅನಿಸಿಕೆ. ಅಂದರೆ ಮೋದಿಯವರಿಂದ ತುಂಬ ಒಳ್ಳೆದೆಲ್ಲ ಆಗ್ತಾ ಇದೆ. ನೋಟ್ ಬ್ಯಾನಿಂದ ನಮ್ಮಂಥ ಬಡವರಿಗೆ ಏನು ತೊಂದರೆ ಆಗಿಲ್ಲಲ್ಲ. ನಾವೆಲ್ಲ ಮಧ್ಯಮ ವರ್ಗದವ್ರು, ಅಂದರೆ ನಮಗೇನೂ ತೊಂದರೆ ಆಗಿಲ್ಲ. ನಾವು ಕೂಲಿ ಕೆಲಸ ಮಾಡೋರು, ಕೂಲಿ ಕಾರ್ಮಿಕರಿಗೆ ಅವರಿಂದ ಏನೂ ತೊಂದರೆ ಆಗಿಲ್ಲ. ಹಾಗಾಗಿ ಮೋದಿ ಬರ್ಬೋದು, ಮೋದಿಯೇ ಬರಬೇಕು. ನಮ್ಮ ಬೆಂಬಲ ಮೋದಿಗೆ. ಇಲ್ಲ, ನಾವು ಮೋದಿ ನೋಡಿ. ಸೆಂಟ್ರಲ್ ಕಂಡ್ರೆ ನಂಗೆ ಮೋದಿ ಬೇಕು, ಯಾರು ಬೇಡ. ಮೋದಿ ಬೇಕಂದರೆ ಅವರು ಒಳ್ಳೆ ಕ್ಯಾಂಡಿಡೇಟ್. ಅವರಷ್ಟು ಯಾರು ನಾನು ಕಾಣಲಿಲ್ಲ. ಇಲ್ಲಿ ತನಕ ನಾನು ಹುಟ್ಟಿದ ಕಾಣಲಿಲ್ಲ ಅಷ್ಟು. ಅಂದರೆ ನಾರ್ಮಲ್ ಯಾರದನ್ನು ಕೇಂಬುದಾರೆ ಅವರು ಒಳ್ಳೆ ಕ್ಯಾಂಡಿಡೇಟ್. ಅಸಾಧ್ಯ ಅಲ್ಲ, ಆಗುದೇ ಇಲ್ಲ, ಹೇಳ್ತಾ ಇಲ್ಲ, ಆಗುದೇ ಇಲ್ಲ ಯಾರ ಹತ್ರನೂ. ಅವರು ಮಾತ್ರ ಬೆಸ್ಟ್ ಕ್ಯಾಂಡಿಡೇಟ್. ಯಾರು ಲೋಕಲ್ ಕಂಡ್ರೆ ನಾವು ಬೈಂದರು, ಗೋಪಾಲ್ ಪೂಜಾರ ನಮ್ಮ ಕೆಲಸ ಮಾಡಿದ್ರು ಒಳ್ಳೆಯವರು, ಅದಕ್ಕೆ ಅವರಷ್ಟೇ. ಇಲ್ಲ ಸೆಂಟ್ರಲ್ ಕಂಡ್ರೆ ಗೋಪಾಲ್ ಇದು ಮೋದಿ. ಮತ್ತು ಮೋದಿ ಬೇಕೇ ಬೇಕು. 200% ಅಲ್ಲ, 1000% ಅವರೇ ಬೇಕು ನಮ್ಗೆ. ಐ ಥಿಂಕ್ BJP, ಬಿಕಾಸ್ ಮೋದಿಯವರು ಒಳ್ಳೆಯದನ್ನು ಎಲ್ಲ ತಗೊಂಡು ಬರ್ತಾರಲ್ಲ, ಸೊ ಅದಕ್ಕೆ. ಹಾಂ, ನನ್ನ ಅನಿಸಿಕೆ ಪ್ರಕಾರ ಭಾರತದ ಅಭಿವೃದ್ಧಿ ಆಗಬೇಕು, ದೇಶ ಅಂತ ಆಗಬೇಕಾದ್ರೆ ನರೇಂದ್ರ ಮೋದಿ ಬರಬೇಕು, ಅವರ ಬರಬೇಕಂತ ನನ್ನ ಆಸೆ. ಯಾಕಂದರೆ ಭಾರತ ಒಂದು ಅಭಿವೃದ್ಧಿ ಮತ್ತು ದೇಶದ ಬಗ್ಗೆ ಚಿಂತನೆ ಬೇಕಲ್ಲ. ಅಲ್ಲೀಗ ಎಷ್ಟೋ ಜನ ಗಡಿ ವಿವಾದವನ್ನೆಲ್ಲ ಇದು ಮಾಡ್ತಾಯಿದ್ರು, ಆದರೂ ಅದನ್ನು ಹಿಮ್ಮೆಟ್ಟಿ ಪಾಕಿಸ್ತಾನವನ್ನು ಹಿಮ್ಮೆಟ್ಟಿಸಿದ್ರಲ್ಲ. ಆದ್ದರಿಂದ ಇದು ಮಾಡಬೇಕಂತ ನನ್ನ ಅನಿಸಿಕೆ. ನಮಗೆ ಈ ಸಲದ ಒಂದು ಎಲೆಕ್ಷನಲ್ಲಿ ಮಹಾಗಠಬಂಧನ್ ಎಲ್ಲ ಒಟ್ಟಾಗಿದ್ದಾರೆ. ಅವರಂದೇಳಿ ಒಟ್ಟಾಗಿದ್ದ ಕಾರಣ ಇಷ್ಟೇ, ಬೊಕ್ಕಸದಲ್ಲಿ ಒಳ್ಳೆಯ ಹಣ ತುಂಬಿ ಇದ್ದೆ ಈಗ. ಹಾಗೋಸ್ಕರವಾಗಿ ಅವರು ಈಗ ಅದನ್ನು ಖಾಲಿ ಮಾಡೋದಕ್ಕೋಸ್ಕರ ಅವರು ಈಗ ಒಟ್ಟಾಗಿದ್ದಾರೆ. ಆದರೆ ಒಂದೇ ಒಂದು ಪ್ರಧಾನ ಅಭ್ಯರ್ಥಿ ಅದರಲ್ಲಿ ಸ್ವತಂತ್ರ ಇಲ್ಲ. ಈಗ ರಾಹುಲ್ ಗಾಂಧಿ ಆಗಲಿ, ಮಾಯಾವತಿ ಆಗಲಿ, ಎಲ್ಲ ಮಮತಾ ಬೆನರ್ಜಿ, ಯಾವುದು ಸ್ವತಂತ್ರ ಇಲ್ಲ. ಹಾಗಾಗಿ ಮೋದಿಯೇ ಈ ಸಲ ನಮಗೆ ಬರಬೇಕು. ಒಳ್ಳೆಯ ಸರ್ಕಾರ ಬೇಕಾದರೆ ನಮ್ಗೆ ಮೋದಿಯೇ ಬೇಕು ಅಷ್ಟೇ. ಉಡುಪಿ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಏನು ಹೇಳ್ತೀವಿ? ಅದೇ ಶೋಭಾ ಕರಂದ್ಲಾಜೆ ನಮಗೆ ಆ ಸಲದ ಅಭ್ಯರ್ಥಿ, ನಮಗೆ ಇದು ಒಳ್ಳೆಯದು. ಮತ್ತು ಪ್ರಮೋದ್ ಮಧುರಾಜ್ ಕಾಂಗ್ರೆಸ್ಸಲ್ಲಿ ಇದ್ದಿದ್ದು JDSಗೆ ಹೋಗಿದ್ದಾರೆ. ಅದು ಸ್ವತಂತ್ರ ಅಲ್ಲ, ಅದು ಪಕ್ಷ ಅಂತೇಳಿ ಗ್ಯಾರಂಟಿ ಇಲ್ಲ. ಅವರೊಂದು ಏಕಾಏಕಿ ಅವರದ್ದು ಜನ ಇದಲ್ಲ, ಅದು ಅವರು ಒಬ್ಬರೇ ಆಗಿ ತೀರ್ಮಾನ ತಗೊಂಡದ್ದು. ಅದು ಅಂದರೆ ನಿಮ್ಮ ಬೆಂಬಲ ಮೋದಿಗೆ? ನಮ್ಮ ಅಭಿಪ್ರಾಯದಂತೆ ಈಗಾಗಲೇ ನಮ್ಮ ಆತ್ಮೀಯರು ಹೇಳಿದಂತೆ ಮಾಯಾವತಿಯವರು ಈ ದೇಶದ ಲೋಕಸಭೆಯಲ್ಲಿ ಒಂದು ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋದು ನಮ್ಮ ನಂಬಿಕೆ. ಅದೇ ರೀತಿ ಆಗ್ತಾರೆ ಅವರು. ಆದರೆ ಈಗ ನಮ್ಮ ಆತ್ಮೀಯರು ಹೇಳಿದಾಗೆ ಮಹೇಶ್ರವರು ಹೋರಾಟದಿಂದ ಬಂದವರು, ಹೋರಾಟದಿಂದಲೇ ಧೂಮಿಕೆ ತನ್ನ ಒಂದು ಶಾಸಕತ್ವವನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ ಇವತ್ತು ಮಾಯಾವತಿಯವರೇ ದೇಶದ ಪ್ರಧಾನಿ ಆಗ್ತಾರೆ ಅಂತೇಳಿ ನಮ್ಮ ಅನಿಸಿಕೆ. ಬಿಜೆಪಿ ಮೋದಿಗೆ ಯಾಕೆ? ಮೋದಿ ಒಳ್ಳೆ ಆಡಳಿತ, ಅದರಿಂದ BJP ಮತ.
ಮೋದಿಯನ್ನು ನೋಡಿ ಮತ ಹಾಕ್ತೀರಾ ಅಭ್ಯರ್ಥಿಯನ್ನು ನೋಡಿ ಮತ? ಅಭ್ಯರ್ಥಿ ಮತ ಅಲ್ಲ, ಮೋದಿ ಬೇಸ್ ಮೇನ್. ನಮ್ಮ ದೇಶ ಬೇಕಲ್ಲ, ದೇಶಕ್ಕೋಸ್ಕರ ಹಾಕೋದು ಒಟ್ಟು ಮೋದಿ ಬೇಕು. ನಾ ಹೇಳೋದು ಈ ವರ್ಷ ಮೋದಿಯೇ ಬರ್ತಾರಂತ. ಯಾಕಂದರೆ ಮೋದಿಯವರು ಈ ವರ್ಷ ಬಂದ ಮೇಲೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಅದಕ್ಕೆ ನಾ ಹೇಳೋದು ಮೋದಿಯೇ ಬರ್ತಾರಂತ. ನೆಕ್ಸ್ಟ್ ಯಾವ ಸರ್ಕಾರ ಬಂದರೆ ಒಳ್ಳೆಯದು? BJP ಸರ್ಕಾರ, BJP ಬರಬೇಕು. BJP ಬರಬೇಕು. BJP ಮೋದಿಯೇ ಬರಬೇಕು. ನಿಮ್ಮ ಬೆಂಬಲ ಮೋದಿ? ಮೋದಿಗೆ, ಪ್ರಧಾನಿ ಮೋದಿ. कांग्रेस सरकार आनी चाहिए। सर वो अच्छा है, भेदभाव नहीं करती है जितना, मतलब कि ये मुस्लिम हिंदू मुसलमान जो करते हैं ना, उससे तो बेहतर है कि वो सबको लेकर के चलनी चाहिए। बस हिंदू हो या मुसलमान हो या ईसाई हो, कोई भी हो, सबको लेकर के चलने वाली सरकार चाहिए। ಸುಮ್ಮನೆ ಮೋದಿ ಇಷ್ಟ ಅದಕ್ಕೆ. ಪಕ್ಕಾ ಬಿಜೆಪಿ. ಯಾಕಾಗಿ ಇಷ್ಟು ದಿನ ಮಾಡಿದ್ರಲ್ಲ, ಎಲ್ಲ ಗೊತ್ತಿತ್ತಲ್ಲ, ಅದಕ್ಕಾಗಿ. ಕಂಟ್ರಿ ಡೆವಲಪ್ ಆಗಿದ್ರೆ ಮೋದಿ ಬರಲೇಬೇಕು. ಮೊನ್ನೆ ಅಟ್ಯಾಕ್ ನೋಡ್ರ ಹಂಗೆ. ಅಟ್ಯಾಕ್ ಮತ್ತೆ ಅಟ್ಯಾಕ್ ಆಗ್ತಾರೆ ಇನ್ನ ಎಷ್ಟು. ಮೋದಿನೇ ಬರೋದಷ್ಟೇ, ಮತ್ತೆ ಯಾರು ಬರೋದು? ನಮ್ಮದು ಮೋದಿನೇ. ಯಾಕಾಗಿ ಅಂದ್ರೆ ನಮ್ಮದು ಹುಟ್ಟಿಂದ BJP, ನಮ್ಮದು ಹಿಂದುತ್ವ. ನಾಡಿಗಾಗಿ ಮೋದಿ ಅಷ್ಟೇ. ಶೋಭಾ ಕಾರಿ ನೋಡಿ ಅವಳು ನೋಡಿ ಓಟ್ ಹಾಕೋದಲ್ಲ ನಾವು, ಮೋದಿ ನೋಡಿ ಓಟ್ ಹಾಕೋದು. ಅವಳು ಸುಖ ಇಲ್ಲ, ಅವಳು ನಮ್ಮ ಕ್ಯಾಂಡಿಡೇಟ್ ಸುಖ ಇಲ್ಲ. ನಾವು ಬೇಕಂತ ನಮ್ಮ ದೇಶ ಮುಖ್ಯ. ಮೋದಿ ಮೋದಿ ಯಾಕೆಂದರೆ ಈಗ ಅಭಿವೃದ್ಧಿ, ದೇಶದ ಅಭಿವೃದ್ಧಿಗೋಸ್ಕರ ಮತ್ತು ದೇಶದ ಹಿತದೃಷ್ಟಿಗೋಸ್ಕರ ಮತ್ತು ಬಲಿಷ್ಠ ಭಾರತವನ್ನು ನಿರ್ಮಾಣ ಮಾಡೋಕ್ಕೋಸ್ಕರ ಮೋದಿ. ಮೋದಿ ಇಲ್ಲಿ ರಕ್ಷಣೆ ಒಳ್ಳೆ ಇತ್ತಲ್ಲ, ನಮ್ಮ ದೇಶದ ಮಿಲಿಟ್ರಿ ಸ್ವಲ್ಪ ಸ್ಟ್ರಾಂಗ್ ಮಾಡಿದ್ದಾರೆ, ಅವರಿಗೋಸ್ಕರ ಮೋದಿಗೆ. ಮೋದಿಯನ್ನು ನೋಡಿ ಮತ ಹಾಕ್ತೀರಾ ಅಭ್ಯರ್ಥಿಯನ್ನು ನೋಡಿ ಮತ ಹಾಕ್ತೀರಾ? ಎರಡು. BJP ನರೇಂದ್ರ ಮೋದಿಯವರು ಬಲಿಷ್ಠ ನಾಯಕ, ನಮ್ಮ ದೇಶಕ್ಕಾಗಿ ಬಲಿಷ್ಠ ನಾಯಕ ನರೇಂದ್ರ ಮೋದಿ. ಅದಕ್ಕಾಗಿ ನಾವು ಮೋದಿಯವ್ರನ್ನ ವಿನ್ ಮಾಡಿಸ್ತೀವಿ. ಮುಂದಿನ ಬಾರಿ ಯಾವ ಸರ್ಕಾರ ಬಂದರೆ? ಮೋದಿ ಸರ್. ಮೋದಿ ಸರ್. ನಿಮ್ಮ ಬೆಂಬಲ ಮೋದಿ? ಹೌದು, ಮೋದಿನ. ಮೋದಿ ಸರ್ಕಾರ, ಮೋದಿ ಅದು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ದೇಶನ ಒಂದು ಒಳ್ಳೆ ಸ್ಥಿತಿಗೆ ತಗೊಂಡು ಹೋಗ್ತಾ ಇದ್ದಾರೆ, ಅದಕ್ಕೋಸ್ಕರ ಅವರೇ ಬೇಕು ಸರ್. ಮೋದಿ. ಯುವಕರಿಗೆಲ್ಲ ಮೋದಿ ಸ್ಫೂರ್ತಿ. ರಾಹುಲ್ ಗಾಂಧಿ ನಮಗಿಂತ ಚಿಕ್ಕವ್ರ ಥರ ಕಾಣ್ತಾರೆ ಅವರು. ಆ್ಯಕ್ಚುಲಿ ಮೋದಿ ಥರ ಅವರಿಗೆ ಒಂದು ಆಡಳಿತ ನಡೆಸೋಕ್ಕೆ ಬರಲ್ಲ ಅವರಿಗೆ. ಯಾವತ್ತಿದ್ದು ನಾವು ಮೋದಿನೇ. ಒಂದು ಆರ್ಮಿ ಲಾಸ್ಟ್ ಟೈಮ್ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡೋದು ನೋಡಿದರೆ, ಆ ಥರ ಸರ್ಜಿಕಲ್ ಸ್ಟ್ರೈಕು ಮೋದಿ ಥರ ಯಾವನೂ ಒಂದು ಇಂದಿರಾ ಗಾಂಧಿ ಕಾಲದಲ್ಲೂ ಕೂಡ ಆ ಥರ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡೋಕ್ಕೆ ಬರಲ್ಲ ಅವರಿಗೆ. ನಾವು ಯಾವತ್ತಿದ್ರೂ ಮೋದಿನೇ. ಸರ್ಕಾರ ಅಂದೇಳ್ರಿ ಇನ್ನು ಒಂದ್ಸಲ ಮೋದಿಯರೇ ಬರಬೇಕು. ಹೌದು, ನಮ್ಮ ಅನಿಸಿಕೆ ಪ್ರಕಾರ ಹಾಗೆ. ಮೋದಿನೇ ಬಲ್ಲ, ಮೋದಿ ಬಲ್ಲಿ ಅಲ್ಲ. ಅಲ್ಲ, ನಿಮ್ಮ ಪ್ರಕಾರ ಯಾವುದು? ಅದ ಮೋದಿ ಬಲ್ಲಿ ಪಾಪ. ನಮಗೆಲ್ಲ ಕುಪ್ಪನ್ ಅಕ್ಕಿ, ಇದು ಕುಪ್ಪನ್ ಮನೆ ಸೊಸೈಟಿ ಅಕ್ಕಿ ಎಲ್ಲ ಪುಕ್ಕಟೆ ನಮಗೆ. ಮತ್ತೇನಾದ್ರು ಮತ್ತು ಒಂದೊಂದು ಪಾಸ್ಬುಕ್ಗೆ ದುಡ್ಡು 8,000 3,000 ಎಲ್ಲ ಹಾಕ್ತಾರೆ ಎಂಬರು. ಮತ್ತು 60 ವರ್ಷ ಆದವ್ರಿಗೆ ದುಡ್ಡು ಆಸ್ಪತ್ರೆ ಅಂತ ಬಂದೆ ಸಾಕು. ಮುಂದಿನ ಬಾರಿ ಯಾವ ಸರ್ಕಾರ ಬಂದರೆ? ಮುಂದಿನ ಬಾರಿ ಮೋದಿ ಸರ್ಕಾರ. ಎಂತಕ್ಕಂತ ಹೇಳೋದು, ಇವತ್ತು ಮುಂದಿನ ಜನಾಂಗಕ್ಕೆ ಮೋದಿಯವರದ್ದೇ ಬೇಕಾಗಿದೆ. ನಮಗೆ ಮೋದಿಯವರ ಆಡಳಿತ ಚೆನ್ನಾಗಿದೆ, ಹಾಗಾಗಿ ಮೋದಿ ಸರ್ಕಾರ ಬೇಕು. ಅಂದರೆ ಮೋದಿ ಒಬ್ಬರೇ ಇರೋದು ಈಗ, ಅವ್ರ ಮುಂದೆ ಕಾಂಪಿಟೇಟರ್ಸ್ ಅಂತ ಯಾರೂ ಇಲ್ಲ. ಸೊ ಮೋದಿಯೇ ಬರಲೇಬೇಕಾಗ್ತದೆ. ನಮ್ಮ ಸಪೋರ್ಟ್ ಮೋದಿಗೆ. ಸರ್ಕಾರ BJP ಸರ್ಕಾರ ಬಂದರೆ ಒಳ್ಳೆಯದು. ಮೋದಿಯವರು ಗೆಲ್ಲಬೇಕು. ಆದರೆ ಅವ್ರದ್ದು ತತ್ವ ಎಲ್ಲ ಕೆಲವು ಒಳ್ಳೇದಿತ್ತು, ಅದಕ್ಕಾಗಿ ಮೋದಿಯವರೇ ಬಂದರೆ ಒಳ್ಳೆಯದು ಅಂತೇಳಿ, ಅವರಿಂದ ಭಾರಿ ಒಳ್ಳೆಯದು ಉಂಟು ಅಂತ. ಹೇಗೆ ಅಂದರೆ ದೇಶ ಸ್ವಲ್ಪ ಇದು ಮಾಡ್ತಾರೆ ಅವರು, ಸ್ವಲ್ಪ ಉನ್ನತ ಮಟ್ಟದಕ್ಕೆ ತೊಗೊಂಡು ಹೋಗ್ತಾರೆ. ಬೇರೆ ಯಾವ ಪಕ್ಷ ಬಂದರೂ ಅವ್ರಿಗೆ ಹೊಡ್ಕ ತಿನ್ನಲಿಕ್ಕೆ ಆಗೋದಿಲ್ಲ ಅಷ್ಟೇ. ಮೋದಿ ಸರ್ಕಾರ ಬಂದರೆ ಒಳ್ಳೆ ಇದು ಕೊಟ್ಟಿದ್ದಾರೆ, ಅಭಿವೃದ್ಧಿ ಒಳ್ಳೆಯದು. ನಮ್ಮ ಬೆಂಬಲ ಎಲ್ಲ ಮೋದಿನೇ. ಮೋದಿ ಮತ್ತು ಅಭಿವೃದ್ಧಿ ಎರಡು ನೋಡಿ ಹಾಕೋದು. ಅಭಿವೃದ್ಧಿ ಆಗ್ತೇ ಉಂಟಲ್ಲ. ಅಭ್ಯರ್ಥಿ ಬಗ್ಗೆ ಏನು ಹೇಳಲಿಕ್ಕಿಲ್ಲ, ನಮ್ಮ ಮೋದಿ ಮೇನ್ ಅಷ್ಟೇ. BJP ನರೇಂದ್ರ ಮೋದಿ. ಅವನಷ್ಟು ಕೆಲಸ ಮಾಡೋರು ಯಾರು ಇದ್ದಾರಾ? BJP ಬರ್ಬೋದು ಅನ್ಸುತ್ತಪ್ಪ. ನಿಮ್ಮ ಪ್ರಕಾರ ಯಾವುದು? BJP. ನಿಮ್ಮ ಬೆಂಬಲ BJP? ನಮಗೆ BJP ಸರ್ಕಾರ ಬಂದರೆ ಒಳ್ಳೆಯದು. ಮೋದಿಯವರು ಅವರ ಮೇಲೆ ನಮಗೆ ಒಂದು ಅಭಿಮಾನ ಇರುವುದರಿಂದ ಅವರ ಸರ್ಕಾರನೇ ಬರಬೇಕಂತ ನಾವು. ಕಾಂಗ್ರೆಸ್ ಸರ್ಕಾರ. ಯಾಕಾಗಿ ಅವರು ಮೊದಲು ಅಷ್ಟು ಕೆಲಸದ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು.
ಹಾಗಾಗಿ ಈ ಸತಿ ಕಾಂಗ್ರೆಸ್ ಸರ್ಕಾರ ಬರ್ಬೋದು. ಮೋದಿ ಸರ್ಕಾರ, ಯಾಕಂದರೆ ನಮ್ಮ ದೇಶದ ಭದ್ರತೆ, ದೇಶ ಹಿತದೃಷ್ಟಿಯಿಂದ ಮೋದಿ ಬೆಸ್ಟ್. ಮೋದಿ ಆಡಳಿತ ಒಳ್ಳೆಯದಿದೆ, ನಮ್ಮ ಜನರಿಗೂ ಅನುಕೂಲ ಇದೆ. ಅಭ್ಯರ್ಥಿಯನ್ನು ನೋಡಿ ಮತ ಹಾಕ್ತೀರಾ ಮೋದಿ ಅವರು? ಹೆಚ್ಚಾಗಿ ಇಲ್ಲಿ BJP ಮೋದಿ, ನಮ್ಮದು ಈ ಕಡೆ ಹೆಚ್ಚು BJP. ಮೋದಿ ಗಾಳಿ ಒಳ್ಳೆಯದು, ಮೋದಿ ಪರವಾಗಿ ನಮ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಮೋದಿ ಮುಂದಿನ ಬಾರಿ BJP ಸರ್ಕಾರ ಬರೋದು, ಮೋದಿಯವರೇ ಪ್ರಧಾನಿ ಆಗೋದು. ಮೋದಿಯವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಅದಕ್ಕೆ ಮೋದಿ ಪ್ರಧಾನಿ ಆಗಬೇಕಂದ್ರೆ ನಮ್ಮ ವೈಯಕ್ತಿಕ ಅಭಿಪ್ರಾಯ, ಮತ್ತೇನಿಲ್ಲ. ದೇಶಕ್ಕಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದೇ ರೀತಿ ಮೋದಿ ಆಗಬೇಕಂದೇಳಿ ಅಭಿಪ್ರಾಯ ಅಷ್ಟೇ. ನಮಗೆ ಮೋದಿ ದೇಶಕ್ಕಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೇಳಿ ಮೋದಿ ನೋಡಿ ಓಟ್ ಹಾಕೋದು. ಇನ್ನಷ್ಟು ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋಣ. ಜನರ ಮನದಾಳದಲ್ಲಿ ಯಾರ ಬಗ್ಗೆ ನಿಲುವು ಇದೆ ಅಂತ ಕೇಳ್ಕೊಂಡು ಬರೋಣ ಒಂದು ಪುಟ್ಟ ವಿರಾಮದ ನಂತರ. ಬ್ರೇಕ್ನ ನಂತರ ಲೋಕತಂತ್ರ ಮತಗಳ ಬೇಟೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನಷ್ಟು ಮತದಾರರ ಮನದಾಳದ ಮಾತನ್ನು ಕೇಳ್ಕೊಂಡು ಬರೋಣ. ನಮ್ಮ ಸರ್ಕಾರ BJP ಬರುತ್ತೆ. BJP ಬಂದರೆ ಒಳ್ಳೆಯದಲ್ಲ, ಬರಲೇಬೇಕು. ಹಾಂ, ನಮ್ಮ ಸಪೋರ್ಟ್ BJP ಅಂತಲ್ಲ, ಕ್ಯಾಂಡಿಡೇಟ್ ಮೇಲೆ ನಾವು ಓಟು. ಕ್ಯಾಂಡಿಡೇಟ್ ಹೇಗಿರ್ತಾರೆ ಅವರು. ಈಗ ನಮ್ಗೆ ಕ್ಯಾಂಡಿಡೇಟಿಗೆ ಪ್ರಧಾನಮಂತ್ರಿ ಅಂತ ಹೇಳಿದ್ರೆ ಮೋದಿ, ಹೌದಲ್ಲ, ಅದಕ್ಕೋಸ್ಕರ ಅದೇ ರೀತಿಯಲ್ಲಿ ನಾವು ಓಟ್ ಮಾಡ್ತೇವೆ. ನಮ್ಗೆ ಕ್ಯಾಂಡಿಡೇಟ್ ಮೇಲೆ ನಾವು ಡಿಪೆಂಡ್ ಆಗಿರ್ತೇವೆ. ಮುಂದಿನ ಬಾರಿ ಯಾವ ಸರ್ಕಾರ ಬಂದರೆ ಒಳ್ಳೆಯದು? ನಾವೆಂತ ಹೇಳಿದ್ರು, ನಿಮ್ಮ ಪ್ರಕಾರ ಯಾವುದು ಬಂದರೆ ಒಳ್ಳೆಯದು? ನಮ್ಮ ಪ್ರಕಾರ BJP ಅವರು. ಹೌದು, ಮುಂದಿನ ಬಾರಿ ಯಾವ ಸರ್ಕಾರ ಬಂದರೆ ಒಳ್ಳೆಯದು? BJP. ನಿಮ್ಮ ಸಪೋರ್ಟ್ BJP. ಯಾಕಾಗಿ? ನರೇಂದ್ರ ಮೋದಿ ಬೇಕು ನಮ್ಗೆ. ಮುಂದಿನ ಬಾರಿ ಯಾವ ಸರ್ಕಾರ ಬಂದರೆ ಒಳ್ಳೆಯದು? ಮುಂದಿನ ಬಾರಿ ನಮಗೆ ಮೋದಿ. ಯಾಕಂದರೆ ಮೋದಿಯಿಂದನೇ ಅಲ್ಲ ದೇಶ ಇವಾಗ ಒಂದು ಇದ್ರೆ ಡೆವಲಪ್ಮೆಂಟ್ ಆಗಿರೋದು ಮೋದಿಯಿಂದನೇ ಅಲ್ಲ. ಮೋದಿ ಬಂದ್ರೇ ಚೆನ್ನಾಗಿರ್ತದೆ. ನಮ್ಮದು ಬೆಂಬಲ ಮೋದಿಗೆ. ಅದು ಗೊತ್ತಾಗಿಲ್ಲ, ನಾವು ವಿದೇಶ ಕಲೀಲಿಲ್ಲ, ಮತ್ತು ಯಾವುದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ. ನಾನು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಮೊದಲ ನಮಗೆ ಯಾವ ಸರ್ಕಾರ ಬಂದರೆ ನಿಮಗೆ ಇದಿಲ್ಲ? ಸರ್ಕಾರ ಇದ್ರೆ ನಾವು ಹೇಳೋದಿಲ್ಲ. ನಮಗೆ ಯಾರು ಗೊತ್ತಿಲ್ಲ ಅವ್ರಿಗೆ ಮಾತ್ರ ಮಾಡೋದು. ರಾಜ್ಯಕ್ಕಲ್ಲಿ ಯಾರಿಗೆ ಬೇಕೋ ಅವರಿಗೆ ಮಾತ್ರ, ಅವರೆಲ್ಲ ವಾಪಸ್ ಹೇಳೋದಿಲ್ಲ ಅಷ್ಟೇ. ನಮ್ಮ ಕೆಲಸ ಇದೆ, ಆ ಟೈಮಿಗೆ ನಾವು ಇರುತ್ತೆ. ಆದರೆ ಅವ್ರ ಬಗ್ಗೆ ಅಂತ ಹೇಳಕ್ಕೆ ಹೋಗೋದಿಲ್ಲ. ಮೋದಿ. ಯಾವ ಸರ್ಕಾರ ಬಂದರೆ ಒಳ್ಳೆಯದು? BJP ಸರ್ಕಾರ. ಯಾಕೆ? ಮೋದಿಗೋಸ್ಕರ. ಮೋದಿಗೆ ನಿಮ್ಮ ಬೆಂಬಲ? ಮೋದಿ ಬಂದರೆ ತುಂಬ ಒಳ್ಳೆಯದಾಗತ್ತೆ ಅಂತ ಅಷ್ಟೇ. ಹಾಗಾಗಿ BJP ಬರಬೇಕು. ನಿಮ್ಮ ಪ್ರಕಾರ ನಮ್ಮದು ಸೇಮ್. ಮೋದಿಯನ್ನು ನೋಡಿ ಮತ ಹಾಕ್ತೀರಾ ಅಭ್ಯರ್ಥಿಯನ್ನು ನೋಡಿ ಮತ ಹಾಕ್ತೀರಾ? ಮೋದಿ. ನಾವು ಮೋದಿಯನ್ನು ನೋಡಿ ಮತ ಹಾಕೋದು. ಸರ್ಕಾರ ನಮ್ಮದು ಕಾಂಗ್ರೆಸ್ಸೇ ಬರ್ತದೆ. ಯಾಕಾಗಿ? ಅದು ನಮ್ಮ ದೇಶಕ್ಕಾಗಿ. ನಿಮ್ಮ ಬೆಂಬಲ? ನಮ್ಮ ಬೆಂಬಲ ಕಾಂಗ್ರೆಸ್ಸಿಗೆ. ಕಾಂಗ್ರೆಸ್ ಬಂದರೆ ಬದಲಾವಣೆ ಬಯಸ್ತೀರಾ? ಬದಲಾವಣೆ ಏನಿಲ್ಲ, ಅದೇ ಬರುವುದು, ಅದೇ ನಡೆಸೋದು, ಅದೇ ಇಂದಿರಾ ಗಾಂಧಿ ಕಾಲದಿಂದನೂ ಅದೇ ನಮಗೆ. ಈಗಿಂದಲ್ಲ, ಫಸ್ಟ್ಲಿಂದನೂ ನಮ್ಮದಲ್ಲಿ 65 ಇಯರ್ಸ್ ಆಯಿತು. ಅದೇ ಬರಬೇಕು, ಅದೇ ನಡಿಬೇಕು. ಇದೆಲ್ಲ ಬೋಕಾಸ್, ಇದೆಲ್ಲ ಇದು ದುಡ್ಡು ಮಾಡಲಿಕ್ಕೆ ಒಂದೇ ಇದೆ. TV ಬಿಟ್ಟು ನಿಮಗೆ ಎಲ್ಲಿವರೆಗೂ ನಮ್ಮದು ಡೈರೆಕ್ಟ್ ಇದು. ನಮ್ಮದು ಸರ್ಕಾರವೇ ಕಾಂಗ್ರೆಸ್ ಗೌರ್ಮೆಂಟ್. ನಮ್ಮದು ಇಂದಿರಾ ಗಾಂಧಿ ಕಾಲದಿಂದನೂ ಅದೇ. ನಾವು ಯಾವುದಕ್ಕೂ ಬಯಸೋರಲ್ಲ, ₹1 ತಗೊಳ್ಳೋರು ಅಲ್ಲ. ಹೌದು, ಗ್ಯಾರಂಟಿ ಆಗುದೆ. ಇಲ್ಲ ಯಾವೇನೂ ಬದಲಾವಣೆ ಇಲ್ಲ. BJP. ಮೋದಿ ಒಳ್ಳೆ ಆಡಳಿತ ನಡೆಸ್ತಾರೆ. ಮುಂದಿನ ಬಾರಿ ಯಾವ ಸರ್ಕಾರ ಬಂದರೆ ಒಳ್ಳೆಯದು? ನಮ್ದು ಮೋದಿ ಸರ್ಕಾರ. ನಮ್ಮದು ಮೋದಿಗೆ. ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಮೋದಿಜಿಯವರು ವಿಶ್ವಕಂಡ ಅಗ್ರಮಾನ್ಯ ವ್ಯಕ್ತಿತ್ವವುಳ್ಳ ವ್ಯಕ್ತಿ. ಅಂಥ ವ್ಯಕ್ತಿ ನಮ್ಮ ದೇಶದ ಪ್ರಧಾನಿಯಾಗಿರುವುದು ನಮ್ಮೆಲ್ಲರ ಒಂದು ಬದುಕಿಗೆ ಒಂದು ಹೆಮ್ಮೆ.
ಯಾಕಂತ ಹೇಳಿದರೆ ಮೋದಿ ಈ ದೇಶದ ರಕ್ಷಣೆಗಾಗಿ ಹಗಲಿರುಳು ತನ್ನ ಬದುಕನ್ನೇ ದಾರೆ ಎರೆದು ಜೀವನ ಮಾಡ್ತಾ ಇದ್ದಾರೆ. ನಾವು ಕೂಡ ಈ ದೇಶದಲ್ಲಿ ನೆಮ್ಮದಿಯಿಂದ ಬದುಕಬೇಕಂತ ಹೇಳಿದರೆ ಮೋದಿ ಅಂತ ಅಗ್ರಮಾನ್ಯನನ್ನೇ ಗುರುತಿಸಿ ಅವರ ಜೊತೆಯಲ್ಲಿರುವ ಗಣ್ಯರನ್ನು ಗುರುತಿಸಿ ನಾವು ಮೋದಿಗೆ ಮತವನ್ನು ಚಲಾಯಿಸಬೇಕು. ನಾವು ಕೂಡ ಮೋದಿಯ BJP ಅಭಿಮಾನಿ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶದ ಹಿತದೃಷ್ಟಿಯಿಂದ ಮೋದಿಯ ಒಂದು ಮೋದಿಗೋಸ್ಕರ ಈ ದೇಶದ ಭದ್ರತೆಗೋಸ್ಕರ ನಾವು ಮೋದಿಯನ್ನೇ ಮುಂದೆ ಪ್ರಧಾನಿಯಾಗಿ ನಮ್ಮ ಜನರೆಲ್ಲರೂ ಒಟ್ಟಾಗಿ ಪ್ರಧಾನಿ ಮಾಡ್ತಾರೆ ಅನ್ನುವ ಅಭಿಮಾನ ನಮಗೂ ನಮ್ಮ ಜನತೆಯಲ್ಲಿ ಹುಮ್ಮಸ್ಸು ಕೂಡ ಇದೆ. ಇದು ಸತ್ಯ ಸತ್ಯ ಸತ್ಯ. ಪಕ್ಷ ನೋಡಿ ಮತ ಆಗ್ತಾ ಇಲ್ಲ, ಪ್ರಧಾನಿ ಮೋದಿಗೋಸ್ಕರ ಮೋದಿ ಮತ್ತು ದೇಶಗೋಸ್ಕರ ನಾವು ಮತವನ್ನು ಚಲಾಯಿಸ್ತಾ ಇದ್ದೇವೆ. ಮೋದಿಗಾಗಿ ನಮ್ಮದು ಓಟು, ದೇಶ ಅಭಿವೃದ್ಧಿಗಾಗಿ ಮತ್ತು ಎಲ್ಲದಕ್ಕೂ ದೇಶ ಸುಮಾರು 70 ವರ್ಷ ನೀವು ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿದರೆ ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳಲ್ಲಿ ನಮ್ಮ ಸೇಫಿ ನಮ್ಮಲ್ಲಿ ಇಲ್ಲ. ಮೋದಿ ಬಂದು 5 ವರ್ಷ ಬಂದು ನಮ್ಮ ಇಂಡಿಯಾ ದೇಶ ಒಂದು ಸೇಫ್ ಆಗಿದೆ. ಮುಂದೆ ಇನ್ನು 10 ವರ್ಷ ಇಲ್ಲ, ಇನ್ನು 25 ವರ್ಷ ಮೋದಿ ಇದ್ದರೆ ನಮ್ಮ ಇಂಡಿಯಾ ಸೇಫಾಗಿ, ಭಾರತೀಯರು ಸೇಫಾಗಿರ್ತೀವಿ, ಭಾರತ ಮಾತೆ ಒಂದು ಸುಭದ್ರವಾಗಿರುತ್ತೆ ಅಂತ ಹೇಳ್ತೇವೆ. ಏನು ರಿಬರ್ಗಿಲ್ಲ, ಅವ್ರದ್ದು ಸ್ವಂತ ಎಲ್ಲ ವಂಶ ಪಾರಂಪರೆ, ಅವ್ರದ್ದು ವಂಶಪಾರ ರಾಜಕೀಯ. ಇದು ಮೋದಿಯವ್ರದ್ದು ಹಂಗಲ್ಲ, ತಮ್ಮ ದೇಶಕ್ಕೋಸ್ಕರ ಓಡಾಡ್ತಿದ್ದಾರೆ. 18 ಗಂಟೆ ಟೈಮ್ ರಾಜಕೀಯ ಮಾಡಿಕೊಂಡು ಯಾರೊಬ್ಬರು ಕಾಂಗ್ರೆಸ್ ಲೀಡ್ ಆಗಲಿ ಬೇರೆ ಇತರ ಯಾವ್ದೋ ಪಕ್ಷದವರು ಯಾರೂ ಮಾಡಲಿಲ್ಲ, ಇವರಾಗಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ದೇಶಕ್ಕಾಗಿ ಮಾಡ್ತಾ ಇದ್ದಾರೆ, ಹೌದಲ್ವಾ? ಅದರಿಂದ ನಮ್ಮದು ಮೋದಿಗಾಗಿ ಹೊರಟು, ನಮ್ದು ಯಾವ ಪಕ್ಷದ ಮೋದಿ ಅಭ್ಯರ್ಥಿ ಯಾರು ಬೇಡ, ನಮ್ಗೆ ಮೋದಿ, ಓನ್ಲಿ ಮೋದಿ. ನಮ್ಮ ಅದು ಬೇಡ, ನಾವು ಓಪನ್ ಆಗಿ ಹೇಳ್ತೀವಿ, ನಮ್ಮ ಮೋದಿ ಅಷ್ಟೇ. ನಮ್ಗೆ ಯಾವ ಸರ್ಕಾರ ಬಂದಿದ್ರು ನಾವು ಕೂಲಿ ಮಾಡೋದು ತಪ್ಪಕ್ಕಿಲ್ಲ, ಯಾವ್ದು ಬಂದರೂ ಸೈ. ನಮ್ಗೆ ಯಾವುದು ನಾವು ನಮ್ಮ ಮನೆ ಬಾಗಿಲಿಗೆ ಅಕ್ಕಿ ಬರುತ್ತೆ, ಊಟಕ್ಕೆ ಅಕ್ಕಿ ಬರುತ್ತೆ ಅಂತ ಕೊಡೋದು ಏನೂ ಇಲ್ಲ. ಯಾವುದೇ ಬರಲಿ ಯಾವುದಕ್ಕಾದ್ರೂ ಒಂದು ಓಟ್ ಹಾಕ್ತೀವಿ. ಮೋದಿ ಸರ್ಕಾರ ಅಂದರೆ ಇದು ಅಂದರೆ ಹೇಳೋದಂತ ಈ 4 ವರ್ಷದಾಗ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅವರು, ನೆಕ್ಸ್ಟ್ ಬಂದರೂ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಉಂಟು ಅಷ್ಟೇ. ನಾವು ಮೋದಿ ಅಂದರೆ ನಮಗೆ ಹಿಡಿಸಿದ್ದಾನೆ, ಅದಕ್ಕೆ ಕೆಲವು ಯೋಜನೆಗಳನ್ನು ತರ್ತಾ ಇದ್ದಾನೆ. ಅವ್ರು ಬಂದ ಮೇಲೆ ನಮಗೆ ಯಾವುದೇ ಹಣದೊಬ್ಬರ ನಮಗೆ ಕೆಲಸಗಾರರು ಕೂಲಿಗಾರರು ನಾವು, ಅಂದರೆ ನಮಗೆ ಸರಿಯಾದ ಕೂಲಿ ಸಿಗ್ತಾ ಇದೆ. ಮೊದಲು ಆ ಥರ ಕಷ್ಟ ಇತ್ತು ಕೆಲಸಕ್ಕೆಲ್ಲ. ಮೋದಿ ಹೌದೇ, ಇಷ್ಟು ದಿನ ಡೆವಲಪಿಂಗ್ ಕಂಟ್ರಿ ಅಂತ, ಈಗ ಡೆವಲಪ್ಡ್ ಆಪಕ್ಕೆ. ನಮ್ಮಲ್ಲಿ ಮೋದಿ ಸರ್ಕಾರ ಕೇಂದ್ರದಲ್ಲಿ. ಮೋದಿ ಒಳ್ಳೆ ಸರ್ಕಾರ ನಡೆಸ್ತಿದ್ರಲ್ಲ, ಹಾಗೆ ಮೋದಿ ಸರ್ಕಾರ ಬರುತ್ತೆ. ಮೋದಿ ಬೆಂಬಲ ಈ ಸಲ ಮೋದಿನೇ ವಿನ್ ಆಗಬೇಕು. ಏನಂದರೆ ರಾಹುಲ್ ಗಾಂಧಿ ಅದು ಇದು ನಮಗೆ ಅಷ್ಟಿದಿಲ್ಲ, ಯುದ್ಧ ಬಗ್ಗೆ ನಮಗೆ ಮೋದಿಯವರೇ ಬೇಕಲ್ಲ, ಹಾಗಾಗಿ ಮೋದಿನೇ. ಮೋದಿಯವರಂದರೆ ದೇಶಕ್ಕೆ ಒಳ್ಳೆ ಇದು ಮಾಡ್ತಾರೆ, ಮತ್ತು ನಮ್ಮ ಕರಾವಳಿಯಲ್ಲೆಲ್ಲ ಫುಲ್ BJP ಅಲ್ಲ, ಹಾಗಾಗಿ ಮೋದಿನೇ. ನಾವು ಅಭ್ಯರ್ಥಿ, ಏನಕ್ಕಂದರೆ ಅವರು ದೇಶಕ್ಕಾಗಿ ಒಳ್ಳೇದು ಮಾಡಿದ್ದಾರೆ, ಒಳ್ಳೆ ಇದನ್ನು ತಂದಿದ್ದಾರೆ ಯೋಜನೆಗಳನ್ನು, ಅದಕ್ಕೋಸ್ಕರ ಮೋದಿನೇ ಬೇಕು. ನಮ್ಮ ಏರಿಯಾದಲ್ಲಿ ಅಭ್ಯರ್ಥಿ ಯಾರು ನಮ್ಗೆ ಗೊತ್ತಿಲ್ಲ, ದೇಶದಲ್ಲಿ ಬೇಕು ಅಷ್ಟೇ. ಮತ್ತೊಮ್ಮೆ ಮೋದಿ. ನಮ್ಮ ಕರಾವಳಿನ ಈಗ 5 ಕ್ಷೇತ್ರದಲ್ಲಿ ಕರಾವಳಿನೇ BJPಯಲ್ಲೇ ಇದೆ ಕರಾವಳಿ, ಹಾಗಾಗಿ ನಮಗೆ BJPನೇ ಬೇಕು. ಅದರಲ್ಲೂ ನಾವು MP ನೋಡ್ತಾ ಇಲ್ಲ, ಮೋದಿ ನೋಡಿ ಓಟ್ ಹಾಕ್ತೀವಿ. BJP ಯಾಕಂದರೆ ನಾವು ಮೋದಿ ಬೇಕು ಮೇನ್. ಇವಾಗ ಕಾಂಗ್ರೆಸ್ ಬೇಡ, ನಮ್ಗೆ ಅಗತ್ಯ ಇಲ್ಲ. ಅವು ಸರಿ ಇಲ್ಲ, ಸರಿ ಇಲ್ಲ, ಅವ್ರು ಕೆಲಸ ಮಾಡೋದಿಲ್ಲ ಅಷ್ಟೇ. ಏನಿಲ್ಲ, ಅವಂತೂ ಮಾಡೋದಿಲ್ಲ. ಮನೆ ಬೇಕಾದ್ರೆ ತೆಗಿತಾ ಮೇನ್ ಮೋದಿ. ಮೋದಿ ಇಲ್ಲ, ನಾವು ಕೆಲವು ವರ್ಷ ಆಯಿತು ಮೋದಿ ಪರವಾಗಿ ಇತ್ತು. ಮೋದಿ ಮತ್ತೆ ಜಯಪೇಶ್ ಹೆಗಡೆ ಇಲ್ಲ, ಈಗ ಸೋಬ್ರೆ ಅಲ್ಲ, ಅವ್ರಿಗೆ ಸಪೋರ್ಟ್ ಹೆಗ್ಡೆ ಸಪೋರ್ಟ್. ನಾವು ಅದು ಸೋಬು ಬರ್ದಿ ನೋಡಿಲ್ಲ ಇತ್ತು, ಜಯಪೇಶ್ ಹೆಗಡೆ ಬರ್ಕಿತ್ತು. ಹೆಗ್ಡೆ ಅಲ್ಲಿ ಮೋದಿ ಯಾರು, ಇಲ್ಲಿ ಹೆಗ್ಡೆ ಜಯಪೇಶ್ ಹೆಗಡೆ ನಮ್ಗೆ. ನೋಡಿದ್ರಲ್ಲ ವೀಕ್ಷಕರೇ, ಮತದಾರನ ಮನದಾಳದ ಮಾತನ್ನು, ಅವನ ಮನದಲ್ಲಿ ಯಾರಿಗೆ ಮತ ನೀಡಿದರೆ ಒಳ್ಳೆಯದು, ದೇಶದ ಅಭಿವೃದ್ಧಿ ಆಗಲಿ ಬೇರೆಲ್ಲ ಯೋಜನೆಗಳಾಗಲಿ ಯಾರಿಗೆ ಮತ ನೀಡಿದರೆ ಅಭಿವೃದ್ಧಿ ಸಾಧ್ಯ, ಯಾವ ಸರ್ಕಾರ ಬಂದರೆ ಒಳ್ಳೆಯದು ಅಂತ ಕೇಳ್ಕೊಂಡು ಬಂದ್ರಿ. ಇನ್ನಷ್ಟು ಈ ಭಾಗದಲ್ಲಿ ಆಗೋದು ಬೇರೆ ಭಾಗದಲ್ಲಿ ಆಗಲಿ ಇರುವಂತಹ ಮತದಾರನ ಮನದಾಳದ ಮಾತನ್ನು ಕೇಳ್ಕೊಳ್ಳಲಿಕ್ಕಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ. ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಾನು ಸುದರ್ಶನ್, ಕ್ಯಾಮರಾ ಪರ್ಸನ್ ಪ್ರಸಾದ್ ಸುವರ್ಣರ ಜೊತೆಗೆ. ನಮಸ್ತೆ.